ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ದೇವರ ವಾಕ್ಯವನ್ನು ಆಲಿಸೋಣ. ಲೂಕ ಅಧ್ಯಾಯ 19 ವಾಕ್ಯ 1. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯ ಎಂಬುವನಿದ್ದನು. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದ ಆಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸುವ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಜಕ್ಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ ಯೇಸು ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗೊನಗುಟ್ಟಿದರು. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿರುವುದು ಪತೀತರನ್ನು ಅರಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆಲ್ಲರಿಗೂ ತಿಳಿದಂಥ ಒಂದು ಸುಂದರವಾದ ಘಟನೆಯನ್ನು ನಾವು ಈ ವಾಕ್ಯದಲ್ಲಿ ಆಲಿಸಿದೆವು. ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋಗುವಂಥದ್ದು ಅತಿಥಿಯಾಗಿ ಮಾತ್ರವಲ್ಲ, ಆ ಮನೆಯನ್ನು ಉದ್ಧರಿಸುವಂಥ ಒಂದು ಸುಂದರವಾದ ಘಟನೆ. ಪರಿವರ್ತನೆ ಅಥವಾ ಬದಲಾವಣೆ ಪ್ರಪಂಚದ ನಿಯಮ. ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಬದಲಾಗ್ತವೆ. ಒಂದು ಚಿಕ್ಕ ಬೀಜ ಮಣ್ಣಲ್ಲಿ ಹಾಕ್ತೇವೆ, ಅದು ಗಿಡವಾಗಿ ಮರವಾಗಿ ಬೆಳೆಯುತ್ತೆ. ಮಳೆ ಬಂದು ಕಲ್ಲುಗಳು ಮಳೆಗೆ ಒದ್ದೆಯಾಗಿ ಮಳೆ ಬರುತ್ತಾ ಬರುತ್ತಾ ಆ ಕಲ್ಲುಗಳು ಕೂಡ ಮಣ್ಣಾಗಿ ಪರಿವರ್ತನೆಯಾಗುತ್ತೆ ಅಥವಾ ಮರಳಾಗಿ ಪರಿವರ್ತನೆಯಾಗುತ್ತೆ. ಒಂದು ಚಿಕ್ಕ ಮಗು, ಹುಟ್ಟಿದ ಮಗು ಬೆಳೆದು ದೊಡ್ಡದಾಗುತ್ತೆ. ಬೆಟ್ಟಗಳು, ಅಲ್ಲಿ ಸುಂದರವಾದ ಕಟ್ಟಡಗಳು ಬರ್ತವೆ. ಹೀಗೆ ಪ್ರತಿಯೊಂದು ವಸ್ತು ಕೂಡ ಬದಲಾವಣೆ, ಅದೊಂದು ಪ್ರಕೃತಿಯ ನಿಯಮ. ಬದಲಾವಣೆ ಇಲ್ಲದಂಥ ಯಾವುದೊಂದು ಕೂಡ ಜೀವಿ, ವಸ್ತು, ಗಿಡ, ಮರಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇವನ್ ಈ ಬೆಟ್ಟ ಬಂಡೆಗಳು ಕೂಡ ಬೆಳೆಯುತ್ತವೆ. ನಮಗೆ ಅದು 1 ವರ್ಷದಲ್ಲಿ 2 ವರ್ಷದಲ್ಲಿ ಕಾಣೋಲ್ಲ, ಬದಲಾಗಿ ಅನೇಕ ವರ್ಷಗಳಲ್ಲಿ ಬಂಡೆಗಳು ಕೂಡ ವಿಸ್ತಾರವಾಗಿ ಬೆಳೆಯುತ್ತವೆ. ಹೀಗೆ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಬೆಳೆಯುತ್ತಾ ಹೋಗ್ತವೆ. ನಮ್ಮ ಶರೀರ ಕೂಡ ಬೆಳೆಯುತ್ತೆ. ಅದಕ್ಕಾಗಿ ನಾವು ಊಟ ಮಾಡ್ತೇವೆ. ಊಟ ಮಾಡಿದ ಹಾಗೆ ನಮ್ಮ ಶರೀರ ಕೂಡ ಬದಲಾವಣೆ ಆಗುತ್ತೆ. ಹೀಗೆ ಕೇವಲ ಶರೀರ ಮಾತ್ರ ಬದಲಾವಣೆ ಆದರೆ ಸಾಲದು, ಬದಲಾಗಿ ನಾವು ದೇವರ ಸ್ವರೂಪದಲ್ಲಿದ್ದಂಥ ನಮ್ಮಲ್ಲಿ ಅವರ ಶ್ವಾಸ ಇದೆ. ಅವರು ನಮಗೆ ಆತ್ಮ ಕೊಟ್ಟಿದ್ದಾರೆ. ಅವರು ನಮಗೆ ಸುಂದರವಾದ ಹೃದಯವನ್ನು ಕೊಟ್ಟಿದ್ದಾರೆ. ಈ ಹೃದಯವನ್ನು ಕೂಡ ಶುದ್ಧವಾಗಿಟ್ಟುಕೊಳ್ಳುವಂಥದ್ದು, ಆತ್ಮವನ್ನು ಕೂಡ ಶುದ್ಧವಾಗಿಟ್ಟುಕೊಳ್ಳುವಂಥದ್ದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಹೇಗೆ ನಮ್ಮ ಶರೀರ ಬದಲಾವಣೆಯಾಗುತ್ತೆ, ಹಾಗೆ ಅದನ್ನು ಕೂಡ ನಾವು ಹೊಸದಾಗಿ ಚೆನ್ನಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ನಾನೊಬ್ಬ ಮಾನವನಾಗಿ, ಒಬ್ಬ ಕ್ರೈಸ್ತನಾಗಿ ಯೋಗ್ಯ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ.
ಇವತ್ತಿನ ಈ ಶುಭ ಸಂದೇಶದಲ್ಲಿ, ನಾನೀಗ ಓದಿದ ಶುಭ ಸಂದೇಶದಲ್ಲಿ ಜಕ್ಕಾಯನ ಬಗ್ಗೆ ನಾನು ಹೇಳಿದೆ ನಿಮಗೆ. ಜಕ್ಕಾಯ ವ್ಯಾಪ್ತಿಯಲ್ಲಿ ಒಬ್ಬ ಸುಂಕಗಾರ, ಒಬ್ಬ ಶ್ರೀಮಂತ ವ್ಯಕ್ತಿ, ಅದು ಗಾತ್ರದಲ್ಲಿ ತುಂಬ ಕುಳ್ಳನಾಗಿದ್ದ, ಗಿಡ್ಡನಾಗಿದ್ದ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅದೇ ಸುಂಕಗಾರನಲ್ಲಿ ಒಂದು ಕೊರತೆ ಇತ್ತು. ಆತ ತುಂಬ ನಿರಾಶೆಯಿಂದ ಇದ್ದ, ತುಂಬ ದುಃಖದಿಂದಿದ್ದ, ತುಂಬ ಬೇಸರದಿಂದ ಇದ್ದ. ಯಾಕಂದರೆ ಆತ ಒಬ್ಬ ಸುಂಕಗಾರ. ಯಹೂದ್ಯರಿಗೆ ಸುಂಕಗಾರರನ್ನು ಕಂಡ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಹೆಚ್ಚಾಗಿ ಈ ಸುಂಕಗಾರರನ್ನು ಯಾವುದಕ್ಕೂ ಕೂಡ ಅವರು ಕರೀತಾ ಇರಲಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ, ಯಾವುದೇ ಒಂದು ಮದುವೆ ಕಾರ್ಯಕ್ರಮ ಇದ್ದರೆ, ಯಾವುದೇ ಒಂದು ಬೇರೆ ಇತರ ಕಾರ್ಯಕ್ರಮಗಳಿದ್ದರೆ, ಸಾಮಾಜಿಕ ಕಾರ್ಯಕ್ರಮಗಳಿಗೆ ಈ ಸುಂಕಗಾರರನ್ನು ಯಹೂದ್ಯರು ಕರೀತಾ ಇದ್ದಿಲ್ಲ. ಯಾಕೆಂದರೆ ಆ ಸುಂಕಗಾರರು ಯಹೂದ್ಯರಿಂದ ಹಣ ವಸೂಲು ಮಾಡಿ ರೋಮನ್ ಸರಕಾರಕ್ಕೆ ಕೊಡ್ತಾಯಿದ್ರು, ರೋಮಿನ ಅಧಿಕಾರಿಗಳಿಗೆ ಕೊಡ್ತಾಯಿದ್ರು. ಆದ ಕಾರಣ ನಮ್ಮ ಜನರಿಂದ ಹೆಚ್ಚಿನ ಹಣ ವಸೂಲು ಮಾಡಿ ನಮ್ಮ ವಿರೋಧಿಗಳಾದ ರೋಮನರಿಗೆ ಇವರು ಹಣ ಒಟ್ಟು ಮಾಡಿ ಕೊಡ್ತಾಯಿದ್ರು ಎಂಬ ಒಂದು ಕಾರಣದಿಂದ ಸುಂಕಗಾರರನ್ನು ಯಹೂದ್ಯರು ದೂರ ಇಡ್ತಾಯಿದ್ರು ಅಥವಾ ಸಮಾಜದಿಂದ ಸ್ವಲ್ಪ ಹೊರಗಿಟ್ಟಿದ್ರು. ಮಾತ್ರವಲ್ಲ, ಈ ಸುಂಕಗಾರರು ಬಡವರಿಂದ, ನಿರ್ಗತಿಕರಿಂದ, ವಿಧವೆಯರಿಂದ, ಯಾರ್ದು ಹೊರದೇಶದಿಂದ ಬಂದಂಥ ಜನರಿಂದ ಜಾಸ್ತಿ ಸುಂಕ ವಸೂಲು ಮಾಡ್ತಾಯಿದ್ರು. ಜಾಸ್ತಿ ಸುಂಕ ವಸೂಲು ಮಾಡ್ತಿ ಅದನ್ನು ರೋಮನರಿಗೆ ಕೊಡ್ತಾಯಿದ್ರು. ಈ ಒಂದು ಕಾರಣದಿಂದ ಕೂಡ ಯಹೂದ್ಯರು ಈ ಸುಂಕಗಾರರನ್ನು ಹತ್ತಿರ ಬರಗೊಡ್ತಾ ಇರಲಿಲ್ಲ, ಯಾವುದೇ ಕಾರ್ಯಕ್ರಮಕ್ಕೆ ಕರೀತಾ ಇದ್ದಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಜಕ್ಕಾಯನಿಗೆ ಕೂಡ ಒಂದು ಬೇಸರ, ಒಂದು ನಿರಾಶೆ ತನ್ನ ಜೀವನದಲ್ಲಿತ್ತು. ನನ್ನನ್ನು ಕೂಡ ಯಾರು ಕೂಡ ಕಾರ್ಯಕ್ರಮಕ್ಕೆ ಕರೆಯೋಲ್ಲ, ನಾನು ಕೂಡ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಇದರಿಂದ ಜಕ್ಕಾಯ ಸ್ವಲ್ಪ ದುಃಖದಲ್ಲಿದ್ದ, ಬೇಸರದಲ್ಲಿದ್ದ. ನಾನು ಕೂಡ ಅವರಂತೆ ಆಗಬೇಕು, ನನಗೆ ಕೂಡ ಎಲ್ಲರೂ ತಮ್ಮ ಕಾರ್ಯಕ್ರಮಗಳಿಗೆ ಕರಿಬೇಕು, ನಾನು ಕೂಡ ಅವರೊಂದಿಗೆ ಬೆರೆತು ಜೀವನ ಮಾಡಬೇಕು ಎಂಬ ಒಂದು ಉದ್ದೇಶ ಜಕ್ಕಾಯನಲ್ಲಿತ್ತು. ಆದ ಕಾರಣ ಈ ಜಕ್ಕಾಯ ಕೂಡ ಬದಲಾವಣೆಗೆ ಪ್ರಯತ್ನ ಮಾಡ್ತಾನೆ. ನಾನು ಕೂಡ ಬದಲಾಗಬೇಕು, ನಾನು ಕೂಡ ಹೊಸ ವ್ಯಕ್ತಿ ಆಗಬೇಕು ಎಂಬ ಉದ್ದೇಶದಿಂದ ಈ ಜಕ್ಕಾಯ ಪ್ರಯತ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಈ ಜಕ್ಕಾಯನಿಗೆ ಯಾರೋ ಹೇಳಿರ್ಬೋದು, ಅಲ್ಲಿ ಯೇಸುಸ್ವಾಮಿ ಅಂತ ಒಬ್ರು ಇದ್ದಾರೆ, ಆ ಯೇಸುಸ್ವಾಮಿ ಬಳಿಗೆ ಹೋದರೆ ಖಂಡಿತವಾಗಿ ನೀನು ಕೂಡ ಬದಲಾಗ್ತೀಯ, ನೀನು ಕೂಡ ಹೊಸ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ಜಕ್ಕಾಯನಿಗೆ ಯಾರು ಹೇಳಿರ್ಬೋದು. ಆದ ಕಾರಣ ಜಕ್ಕಾಯ ಕೂಡ ನಾನು ಆ ಯೇಸುಸ್ವಾಮಿಯನ್ನು ಭೇಟಿ ಮಾಡಬೇಕು. ಆದ ಕಾರಣ ವಾಕ್ಯ 3 ಹೇಳುತ್ತೆ 19ರಲ್ಲಿ, ಜಕ್ಕಾಯ ಯೇಸುಸ್ವಾಮಿಯನ್ನು ನೋಡಲಿಕ್ಕೆ ಬಯಸ್ತಾನೆ. ನಾನು ಬದಲಾಗಬೇಕು ಎಂಬ ಆಶೆ ಆತನಲ್ಲಿದ್ದಾಗ, ನಾನು ಪರಿವರ್ತನೆ ಆಗಬೇಕು ಎಂಬ ಒಂದು ಆಶೆ ಆತನಲ್ಲಿದ್ದಾಗ, ನಾನು ಕೂಡ ಆ ವ್ಯಕ್ತಿಯನ್ನು ನೋಡಬೇಕು, ನಾನು ಕೂಡ ಆ ವ್ಯಕ್ತಿಯಿಂದ ಪರಿವರ್ತನೆ ಹೊಂದಬೇಕು ಎಂಬ ಒಂದು ಇಚ್ಛೆಯಿಂದ ಯೇಸುಸ್ವಾಮಿ ಯಾವಾಗ ಬರ್ತಾರೆ, ಯಾವ ದಿನ ಅವರಿಲ್ಲಿರ್ತಾರೆ, ಹೇಗೆ ಅವರು ನೋಡ್ಬೋದು, ಹೀಗೆ ಯೋಚನೆ ಮಾಡ್ತಾ ಅವರಿದ್ದ ಸಂದರ್ಭದಲ್ಲಿ ಒಂದು ದಿನ ಆತನಿಗೆ ಸುದ್ದಿ ಸಿಗುತ್ತೆ, ಯೇಸುಸ್ವಾಮಿ ಈ ಕಡೆಯಿಂದ ಬರ್ತಾ ಇದ್ದಾರೆ. ಆದ ಕಾರಣ ಈ ಜಕ್ಕಾಯ ಆ ಗಳಿಗೆಗೆ ಕಾಯ್ತಾ ಇದ್ದ. ನಾನು ಕೂಡ ಆತನನ್ನು ನೋಡಬೇಕು ಎಂಬ ಉದ್ದೇಶದಿಂದ ಆತ ಪಟ್ಟಣಕ್ಕೆ ಬರ್ತಾನೆ. ಆದ್ರೇನು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಜಕ್ಕಾಯನಿಗೆ ಇಲ್ಲಿ ಸ್ವಲ್ಪ ನಿರಾಶೆ ಕಾದಿತ್ತು. ಯಾಕಂದರೆ ಯೇಸುಸ್ವಾಮಿಯ ಪ್ರಬೋಧನೆಯನ್ನು ಆಲಿಸಲಿಕ್ಕೆ, ಯೇಸುಸ್ವಾಮಿಯ ಬೋಧನೆಯನ್ನು ಆಲಿಸಲಿಕ್ಕೆ ಅನೇಕ ಜನರು ಬರ್ತಾಯಿದ್ರು, ಅನೇಕ ಜನರು ಯೇಸುಸ್ವಾಮಿಯ ಸುತ್ತಮುತ್ತ ಇದ್ದರು. ಆದ ಕಾರಣ ಜಕ್ಕಾಯ ಬಂದರೂ ಕೂಡ ಆತನಿಗೆ ಅಲ್ಲಿ ಯೇಸುಸ್ವಾಮಿ ನೋಡಲಿಕ್ಕೆ ಅಸಾಧ್ಯವಾಗುತ್ತೆ. ಯಾಕಂದರೆ ಆತ ಗಿಡ್ಡನಾಗಿದ್ದ, ಆತನಿಗೆ ಯೇಸುಸ್ವಾಮಿ ಕಾಣಲೇ ಇಲ್ಲ. ಜನಜಂಗುಳಿಯಲ್ಲಿ ಯೇಸುಸ್ವಾಮಿ ಆತನಿಗೆ ಕಾಣಲೇ ಇಲ್ಲ. ಈಗ ಈ ಜಕ್ಕಾಯ, ಪರಿವರ್ತನೆಗೆ ಆಶೆಗೊಂಡಂಥ ಜಕ್ಕಾಯ ಓಡಿ ಹೋಗ್ತಾನೆ. ಒಂದು ಮರವನ್ನು ಹತ್ತಿ, ಈ ಮರದಿಂದಾದರೂ ನಾನು ಯೇಸುಸ್ವಾಮಿಯನ್ನು ನೋಡಿಕೊಂಡು ಪುನೀತನಾಗ್ತೇನೆ, ಯೇಸುಸ್ವಾಮಿಯಿಂದ ರಕ್ಷಣೆಯನ್ನು ಪಡೀತೇನೆ ಎಂಬುದಾಗಿ ಆತ ಓಡಿ ಹೋಗ್ತಾನೆ. ಒಂದು ಮರವನ್ನು ಹತ್ತಾನೆ. ಅಂಜೂರದ ಮರವನ್ನು ಹತ್ತಿದಾಗ ಅಲ್ಲಿಂದ ನಾನು ನೋಡಿಕೊಂಡು ಯೇಸುಸ್ವಾಮಿ ನೋಡ್ಬೋದು ಎಂಬ ಉದ್ದೇಶದಿಂದ ಆತ ಮುಂದೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಂದು ವಿಶೇಷವಾದ ಘಟನೆ ಅಲ್ಲಿ ನಡೆಯುತ್ತೆ. ಯೇಸುಸ್ವಾಮಿಯ ಮರದ ಬುಡದಿಂದ ಹೋಗ್ತಿರ್ಬೇಕಾದ್ರೆ ಜಕ್ಕಾಯನೇ ಕೆಳಗಿಳಿದು ಬಾ, ನಾನಿವತ್ತು ನಿನ್ನ ಮನೆಯಲ್ಲಿ ತಂಗಲಿಕ್ಕಿದ್ದೇನೆ, ನಾನಿವತ್ತು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ಹೇಳಿದಾಗ ಜಕ್ಕಾಯನಿಗೆ ಆದಷ್ಟು ಆಶ್ಚರ್ಯ ಆಗಬೇಡ. ಖಂಡಿತವಾಗಿ ಇಲ್ಲಿ
ಮೊದಲ ಬಾರಿಗೆ ಅವ್ರು ನೋಡಿದ್ರು, ಅದು ನನ್ನ ಹೆಸರು ಅವರಿಗೆ ತಿಳಿದಿದೆ. ಈ ಒಂದು ಆಶ್ಚರ್ಯದಿಂದ ಆತ ಸರಸರನೆ ಕೆಳಗಿಳಿತಾನೆ. ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಶೇಷವಾದ ಒಂದು ಘಟನೆ ನಡೆಯುತ್ತೆ. ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಹೋದ ಕೂಡಲೇ ಎಲ್ಲರೆದುರಿಗೆ ಜಕ್ಕ ಹೇಳ್ತಾನೆ, ಪ್ರಭುವೇ, ನನ್ನ ಆಸ್ತಿಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ನಾನು ಬಡಬಗ್ಗರಿಗೆ ದಾನ ಮಾಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದ ಏನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ವಾಪಸ್ ಕೊಡ್ತೇನೆ. ನೋಡಿ, ಅಲ್ಲಿ ಒಂದು ರೀತಿಯ ಪಾಪ ನಿವೇದನೆ ಮಾಡ್ತಾನೆ ಈ ಜಕ್ಕಾಯ. ಒಂದು ರೀತಿಯ ಪಾಪ ನಿವೇದನೆ ಮಾಡಿಕೊಂಡು, ನಾನು ಕೂಡ ದೇವರ ಮಗನಾಗಲಿಕ್ಕೆ ಬಯಸ್ತೇನೆ, ನಾನು ಕೂಡ ಒಂದು ಒಳ್ಳೆಯ ವ್ಯಕ್ತಿಯಾಗಲಿಕ್ಕೆ ಬಯಸ್ತೇನೆ ಎಂಬುದಾಗಿ ಅಲ್ಲಿ ಆತ ಯೇಸು ಸ್ವಾಮಿಯಲ್ಲಿ ಉಚ್ಚರಿಸ್ತಾನೆ. ಖಂಡಿತವಾಗಿ ಯೇಸು ಸ್ವಾಮಿ ಹಾಗೆ ಹೇಳುವಂಥ ಮಾತು, ಇಂದಿಗೆ ಈ ಮನೆ ಉದ್ಧಾರವಾಯಿತು. ನೋಡಿ, ಎಷ್ಟೊಂದು ಸುಂದರವಾದ ಮಾತುಗಳು. ಇಂದಿಗೆ ಈ ಮನೆ ಉದ್ಧಾರವಾಯಿತು. ಯಾವಾಗ ನಾವು ನಮ್ಮ ಪಾಪವನ್ನು ಒಪ್ಪಿಕೊಳ್ತೇವೆ, ಯಾವಾಗ ನಾವು ದೇವರ ಮುಂದೆ ಅಲ್ಪ ಜೀವಿಗಳು, ದೇವರ ಮುಂದೆ ನಾವು ಪಾಪಿಗಳು ಎಂಬ ಸತ್ಯವನ್ನು ಒಪ್ಪಿಕೊಳ್ತೇವೆ, ಆಗ ನಮಗೆ ಕೂಡ ರಕ್ಷಣೆ ಸಿಗುತ್ತೆ. ಇಲ್ಲಿ ಜಕ್ಕಾಯನ ಕೂಡ ಅದೇ ಆಯಿತು. ಪರಿವರ್ತನೆಗೊಂಡಂತಹ ಜಕ್ಕಾಯ ಯಾವುದೇ ರೀತಿಗೆ ನಾಚಿಕೆ ಪಡಲಿಲ್ಲ. ಪ್ರತ್ಯೇಕವಾಗಿ ಚಿಕ್ಕ ಗಿಡ್ಡ ಮನುಷ್ಯರು ಓಡಲಿಕ್ಕೆ ಆಗೋಲ್ಲ, ಅವರಿಗೆ ಕಷ್ಟ ಆಗುತ್ತೆ. ಅದು ಜಕ್ಕಾಯ ಯೇಸು ಸ್ವಾಮಿಯನ್ನು ನೋಡೋ ಒಂದು ಉದ್ದೇಶದಿಂದ ಮರದವರೆಗೆ ಓಡಿ ಹೋಗ್ತಾನೆ. ಗಿಡ್ಡ ಮನುಷ್ಯರಿಗೆ ಮರ ಹತ್ತಲಿಕ್ಕೆ ತುಂಬ ಕಷ್ಟ. ಆದರೂ ಇಲ್ಲಿ ಜಕ್ಕಾಯ ಬದಲಾವಣೆಗೆ ಆಶೆಗೊಂಡಂಥ, ಪರಿವರ್ತನೆಗೆ ಆಶೆಪಟ್ಟಂಥ ಜಕ್ಕಾಯ ಕಷ್ಟ ಅಂತ ಲೆಕ್ಕಿಸಲಿಲ್ಲ. ಬದಲಾಗಿ ಕಷ್ಟಪಟ್ಟಾದರೂ ಆ ಮರವನ್ನು ಹತ್ತಿ ಅಲ್ಲಿಂದ ಯೇಸು ಸ್ವಾಮಿಯನ್ನು ಆತ ನೋಡ್ತಾನೆ. ಅಂದರೆ ಯೇಸು ಸ್ವಾಮಿಯನ್ನು ಪರಿವರ್ತನೆಗೆ ಆಶೆಪಟ್ಟಂಥ ಜಕ್ಕಾಯ ಯಾವುದೇ ಒಂದು ನಾಚಿಕೆಗೆ ಒಳಪಡೋಲ್ಲ. ಎಲ್ಲ ನಾಚಿಕೆಯನ್ನು ಬದಿಗಿಡ್ತಾನೆ. ಯಾಕಂದರೆ ನಾನು ಹೊಸ ವ್ಯಕ್ತಿಯಾಗಬೇಕು, ಪರಿವರ್ತನೆಗೊಂಡಂಥ ವ್ಯಕ್ತಿಯಾಗಬೇಕು ಎಂಬ ಒಂದೇ ಒಂದು ಆಶೆ ಆತನಲ್ಲಿತ್ತು. ಆದ ಕಾರಣ ತನ್ನೆಲ್ಲ ನಾಚಿಕೆಯನ್ನು, ನಿರಾಶೆಯನ್ನು ಆತ ದೂರ ಮಾಡ್ತಾನೆ. ಯೇಸು ಸ್ವಾಮಿ ನೋಡಿ ರಕ್ಷಣೆ ಹೊಂದಬೇಕು ಎಂಬ ಒಂದೇ ಒಂದು ಉದ್ದೇಶ ಆತನಲ್ಲಿತ್ತು. ಅದಕ್ಕಾಗಿ ಆತ ಮುಂದೆ ಹೋಗ್ತಾನೆ. ಮಾತ್ರವಲ್ಲ, ಯೇಸು ಸ್ವಾಮಿಯಿಂದ ರಕ್ಷಣೆಯನ್ನು ಕೂಡ ಪಡೀತಾನೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಂದು ವಿಷಯ ನಾವು ಜ್ಞಾಪಕದಲ್ಲಿ ಇಡಬೇಕು. ನಾವು ಕೂಡ ಪರಿವರ್ತನೆ ಆಗಬೇಕು. ನಮ್ಮ ಆತ್ಮ ಕೂಡ ಹೊಸ ಶಕ್ತಿಯಿಂದ ತುಂಬಬೇಕು. ನಮ್ಮ ಹೃದಯ ಕೂಡ ಸುಂದರವಾಗಬೇಕು, ನಿರ್ಮಲವಾಗಬೇಕು. ಅದಕ್ಕಾಗಿ ನಾವು ಕೂಡ ಪಾಪ ನಿವೇದನೆಗೆ ಸಿದ್ಧತೆ ಮಾಡಬೇಕು. ಯಾವಾಗ ನಾವು ಪಾಪವನ್ನು ಒಪ್ಪಿಕೊಂಡಾಗ ನಮಗೆ ರಕ್ಷಣೆ ಸಿಗುತ್ತೆ. ಹೇಗೆ ಜಕ್ಕಾಯ ತನ್ನ ಪಾಪವನ್ನು ಒಪ್ಪಿಕೊಂಡಾಗ ನಾನು ಇನ್ನೊಬ್ಬರಿಗೆ ಮೋಸ ಮಾಡಿದ್ದೇನೆ, ಯಾರಿಗೆ ನಷ್ಟ ಮಾಡಿದ್ದೇನೆ ಅವರಿಗೆ ವಾಪಸ್ ಕೊಡ್ತೇನೆ ಎಂಬುದಾಗಿ ಹೇಳಿದಾಗ ಯೇಸು ಹೇಳ್ತಾರೆ, ಇಂದಿಗೆ ಈ ಮನೆ ಉದ್ಧಾರವಾಯಿತು. ಹಾಗೆಯೇ ನಾವು ಕೂಡ ಬದಲಾವಣೆಗೆ ಪ್ರಯತ್ನ ಪಡೋದು ಮಾತ್ರವಲ್ಲ, ಸ್ವಲ್ಪ ಪ್ರಯತ್ನ ಮಾಡಬೇಕು. ಹೇಗೆ ಜಕ್ಕಾಯ ಯೇಸುವನ್ನು ಬರುವಂಥ ಸಮಯ ಹುಡ್ಕೊಂಡ, ಯೇಸುವನ್ನು ನೋಡಲಿಕ್ಕೆ ಆತುರ ಪಟ್ಟ, ಯೇಸುವನ್ನು ನೋಡಲಿಕ್ಕೆ ಬೇಕಾಗಿ ಮರವನ್ನು ಹತ್ತಿದ, ಓಡಿ ಹೋದ, ಹೀಗೆ ಅನೇಕ ಪ್ರಯತ್ನ ಮಾಡ್ತಾನೆ. ಹಾಗೆ ನಾವು ಕೂಡ ಪ್ರಯತ್ನ ಮಾಡಬೇಕು, ಒಳ್ಳೆಯ ಜೀವನ ನಡೆಸಬೇಕು ಎಂಬ ಒಂದು ಪ್ರಯತ್ನ ಮಾಡಬೇಕು. ಪಾಪವನ್ನು ಒಪ್ಪಿಕೊಳ್ಳುವಂಥ ಒಂದು ಒಳ್ಳೆಯ ಮನಸ್ಸನ್ನು ತೋರಿಸಬೇಕು. ಆಗ ಖಂಡಿತವಾಗಿ ಯೇಸು ಸ್ವಾಮಿ ನಮ್ಮನ್ನು ಕೂಡ ಸ್ಪರ್ಶಿಸ್ತಾರೆ. ಮಾತ್ರವಲ್ಲ, ನಮಗೆ ಕೂಡ ಅವರು ರಕ್ಷಣೆ ನೀಡ್ತಾರೆ. ಹೀಗೆ ಲೂಕನ ಅಧ್ಯಾಯದಲ್ಲಿ ನಾವು 7ನೇ ವಾಕ್ಯದಲ್ಲಿ 38ನೇ ವಾಕ್ಯದಲ್ಲಿ ಕೂಡ ಒಂದು ಸುಂದರವಾದ ಘಟನೆಯನ್ನು ಓದ್ತಾ ಇದ್ದೇವೆ. ಅಲ್ಲಿ ಒಬ್ಬ ಸ್ತ್ರೀ, ಪಾಪಿಯಾದ ಸ್ತ್ರೀ ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಬಯಸ್ತಾಳೆ. ನಾನು ಕೂಡ ಪರಿವರ್ತನೆ ಹೊಂದಬೇಕು ಎಂಬ ಒಂದು ಆಶೆಯಿಂದ ಅವಳು ಅಲ್ಲಿಗೆ ಬರ್ತಾಳೆ. ಆದರೂ ದೇವರ ವಾಕ್ಯ ಹೇಳುತ್ತೆ, ಅವಳೊಬ್ಬಳು ಪತಿತೆಯಾಗಿದ್ಲು, ಪಾಪಿಯಾಗಿದ್ಲು, ಸಮಾಜದಲ್ಲಿ ಸ್ಥಾನಮಾನ ಇಲ್ಲದಂಥ ಒಬ್ಬ ಮಹಿಳೆ ಆಗಿದ್ಲು. ಈ ಮಹಿಳೆ ಯೇಸು ಸ್ವಾಮಿ ಬಳಿಗೆ ಬರ್ತಾಳೆ. ಮಾತ್ರವಲ್ಲ, ಯೇಸು ಸ್ವಾಮಿಯಿಂದ ನಾನು ಪುನೀತಳಾಗಬೇಕು, ಯೇಸು ಸ್ವಾಮಿಯಿಂದ ನಾನು ಪಾಪವನ್ನು ನಾನು ಹೇಳಬೇಕು ಎಂಬ ಉದ್ದೇಶದಿಂದ ಯೇಸು ಸ್ವಾಮಿ ಬಳಿಗೆ ಬರ್ತಾಳೆ. ಮಾತ್ರವಲ್ಲ, ತಾನು ಬರುವಾಗ ಒಂದು ಸುಂದರವಾದ ಒಂದು ಅಮೂಲ್ಯವಾದ ಒಂದು ಲೇಪನವನ್ನು ತಗೊಂಡು ಬರ್ತಾಳೆ. ಅದನ್ನು ಕೂಡ ಯೇಸು ಸ್ವಾಮಿ ಪಾದಕ್ಕೆ ಅರ್ಪಿಸ್ತಾಳೆ. ಕಣ್ಣೀರಿಂದ ಯೇಸು ಸ್ವಾಮಿ ಪಾದವನ್ನು ಒದ್ದೆ ಮಾಡಿಸ್ತಾಳೆ. ತನ್ನ ಸುಂದರವಾದ ಕೂದಲಿನಿಂದ ಯೇಸು ಸ್ವಾಮಿ ಪಾದವನ್ನು ಆಕೆ ಸ್ವಚ್ಛಗೊಳಿಸ್ತಾಳೆ. ಮಾತ್ರವಲ್ಲ, ಈ ಲೇಪನವನ್ನು ಯೇಸು ಸ್ವಾಮಿಯ ಕಾಲಿಗೆ ಹಚ್ಚಿ ಅಲ್ಲಿ ತುಂಬ ಪರಿಮಳವಾದ ದ್ರವ್ಯವನ್ನು ಯೇಸು ಸ್ವಾಮಿಯ ಪಾದಕ್ಕೆ ಅವಳು ಸಮರ್ಪಿಸುತ್ತಾಳೆ. ಅಂದರೆ ನಾನು ಹೊಸ ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತೇನೆ, ನಾನು ಕೂಡ ಹೊಸ ವ್ಯಕ್ತಿಯಾಗಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಂಬ ಒಂದು ಘಟನೆ ಈ ಒಂದು ಘಟನೆಯಿಂದ ನಮಗೆ ತಿಳಿಯುತ್ತೆ. ಲೂಕ ಅಧ್ಯಾಯ 7 ವಾಕ್ಯ 38. ಆ ಪಾಪಿ ಹೆಣ್ಮಗಳಾದರೂ ಯೇಸು ಸ್ವಾಮಿ ಕೂಡ
ಅವಳನ್ನು ಕ್ಷಮಿಸ್ತಾರೆ. ಯಾಕಂದರೆ ಅವಳು ತನ್ನ ದುಃಖದಿಂದ, ತನ್ನ ಕಣ್ಣೀರಿನಿಂದ, ತಾನು ಮಾಡುವ ಕೆಲಸದಿಂದ ಯೇಸುಸ್ವಾಮಿಯ ಕಾಲನ್ನು ಮುಟ್ಟಿ ಆ ಕಾಲನ್ನು ಶುದ್ಧಗೊಳಿಸುವಂಥದ್ದು, ಕೂದಲಿನಿಂದ ಒರೆಸುವುದನ್ನು ನೋಡಿ ಯೇಸುಸ್ವಾಮಿಗೆ ಅವಳ ಪಾಪ ತಿಳಿಯುತ್ತೆ. ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಇನ್ನು ಮುಂದೆ ಹಾಗೆ ಮಾಡಬೇಡ. ಯಾವಾಗ ನಾವು ಸ್ವೇಚ್ಛೆಯಿಂದ ನಮ್ಮ ಪಾಪವನ್ನು ಒಪ್ಪಿಕೊಳ್ತೇವೆ, ಆಗ ಖಂಡಿತವಾಗಿ ಯೇಸುಸ್ವಾಮಿ ಕ್ಷಮೆ ಕೊಡ್ತಾರೆ. ಮಾತ್ರವಲ್ಲ, ಆ ಸ್ತ್ರೀ ಖಂಡಿತವಾಗಿ ಮುಂದೆ ಒಂದು ಬದಲಾವಣೆಗೊಂಡಂಥ ಜೀವನ ನಡೆಸಲಿಕ್ಕೆ ಸಾಧ್ಯವಾಯಿತು, ಅಥವಾ ಪರಿವರ್ತನೆಗೊಂಡಂಥ ಜೀವನವನ್ನು ನಡೆಸಲಿಕ್ಕೆ ಅವಳಿಗೆ ಖಂಡಿತವಾಗಿ ಸಾಧ್ಯವಾಗಿರ್ಬೋದು. ಯಾಕಂದರೆ ಯೇಸುವಿನ ಸ್ಪರ್ಶ, ಯೇಸುವಿನ ಮಾತು ಅವಳನ್ನು ಹೊಸ ವ್ಯಕ್ತಿಯನ್ನಾಗಿ ಮಾರ್ಪಡಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆಯೇ ಮತ್ತಾಯ ಅಧ್ಯಾಯ 9:21 ನಾವು ಇನ್ನೊಂದು ಸುಂದರವಾದ ಘಟನೆ ನೋಡ್ತಾ ಇದ್ದೇವೆ. 12 ವರ್ಷದಿಂದ ರಕ್ತಸ್ರಾವದಿಂದ ಬಳಲುತ್ತಿರುವಂಥ ಒಬ್ಬ ಸ್ತ್ರೀ ಯೇಸುಸ್ವಾಮಿ ಬಳಿಗೆ ಬರ್ತಾಳೆ. ನಾನು ಕೂಡ ಪರಿವರ್ತನೆ ಆಗಬೇಕು. ರೋಗದಿಂದ ಬಳಲ್ತಾ ಇದ್ಲು, ಕಷ್ಟದಲ್ಲಿದ್ಲು, ಸಮಸ್ಯೆಯಲ್ಲಿದ್ಲು. ನನ್ನ ರೋಗವನ್ನು ಗುಣಪಡಿಸುವವರು ಯಾರು? ತನ್ನಲ್ಲಿದ್ದಂಥ ಎಲ್ಲ ಹಣವನ್ನು ಅವಳು ವ್ಯಯ ಮಾಡಿದ್ಲು, ತನ್ನಲ್ಲಿದ್ದಂಥ ಎಲ್ಲ ಹಣವನ್ನು ಅವಳು ಖರ್ಚು ಮಾಡಿದ್ಲು. ಈಗ ಯಾವ ಡಾಕ್ಟ್ರು ಕೂಡ, ಯಾವ ವೈದ್ಯರು ಕೂಡ ಅವಳ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕಡೆಗೆ ಅವಳಿಗೆ ಯಾರು ಹೇಳಿರ್ಬೋದು, ಅಲ್ಲಿ ಯೇಸು ಅಂತ ಒಬ್ಬರು ಇದ್ದಾರೆ, ಅಲ್ಲಿ ಹೋದರೆ ಖಂಡಿತವಾಗಿ ನೀನು ಗುಣ ಹೊಂದ್ತೀಯ. ಆ ಯೇಸುವನ್ನು ಭೇಟಿ ಮಾಡಿದರೆ ಅಥವಾ ಯೇಸುಸ್ವಾಮಿಯನ್ನು ಮುಟ್ಟಿದ್ರೆ ಸಾಕು, ಅಥವಾ ಯೇಸುಸ್ವಾಮಿ ನಿನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರೆ ಸಾಕು, ಖಂಡಿತವಾಗಿ ನೀನು ಗುಣ ಹೊಂದ್ತೀಯ ಎಂಬುದಾಗಿ ಯೇಸುಸ್ವಾಮಿ ಆ ಮಹಿಳೆಗೆ ಹೇಳಿರ್ಬೋದು. ಆದ ಕಾರಣ ಆ ಮಹಿಳೆ ಕೂಡ ಯೇಸುಸ್ವಾಮಿಯ ಬರುವಿಕೆಗಾಗಿ ಕಾಯ್ತಾ ಇರ್ತಾಳೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿ ಕೂಡ ಒಂದು ಯೇಸುಸ್ವಾಮಿ ಬಂದಾಗ ಅವರ ಸುತ್ತಮುತ್ತ ಅನೇಕ ಜನರಿದ್ದು ಯೇಸುಸ್ವಾಮಿನ ಹೇಗೆ ಭೇಟಿ ಮಾಡ್ಬೋದು, ಯೇಸುಸ್ವಾಮಿನ ಹೇಗೆ ಮಾತಾಡ್ಬೋದು ಎಂಬುದಾಗಿ ಆಕೆಗೆ ತಿಳಿದಿಲ್ಲ. ಇಷ್ಟು ಜನರ ಮಧ್ಯೆ ನಾನು ಹೇಗೆ ಹೋಗೋದು? ಮೊದಲೇ ನಾನೊಬ್ಬ ರೋಗಿಷ್ಟೇ, ಶರೀರದಲ್ಲಿ ಶಕ್ತಿ ಇಲ್ಲ, ಯೇಸುಸ್ವಾಮಿ ಮುಂದೆ ಹೇಗೆ ಹೋಗ್ಬೋದು, ಹೇಗೆ ಅವರಲ್ಲಿ ಬಿಡ್ಬೋದು ಎಂಬ ಒಂದು ಡೋಲಾಯಮಾನವಾದ ಸ್ಥಿತಿಯಲ್ಲಿದ್ದಾಗ ಆ ಮಹಿಳೆ ಯೋಚನೆ ಮಾಡ್ತಾಳೆ, ಯೇಸುಸ್ವಾಮಿ ನನ್ನನ್ನು ಮುಟ್ಟುವುದು ಬೇಡ, ಬದಲಾಗಿ ನಾನೇ ಅವರನ್ನು ಮುಟ್ತೇನೆ, ಖಂಡಿತವಾಗಿ ನಾನು ಗುಣ ಆಗ್ಬೋದು. ಒಂದೇ ಒಂದು ಉದ್ದೇಶದಿಂದ, ಒಂದೇ ಒಂದು ಆಶೆಯಿಂದ ಅವಳು ಯೇಸುಸ್ವಾಮಿಯ ಬಟ್ಟೆಯನ್ನು ಮುಡ್ತಾಳೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ. ಮತ್ತಾಯ ಅಧ್ಯಾಯ 9:21. ಮಾತ್ರವಲ್ಲ, ಯಾವಾಗ ಅವಳು ಯೇಸುಸ್ವಾಮಿ ಆ ಬಟ್ಟೆಯನ್ನು ಮುಟ್ಟಿದ್ಲು, ಅವಳ ರೋಗ ಸಂಪೂರ್ಣವಾಗಿ ಗುಣವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಂದರೆ ಸಂಪೂರ್ಣವಾಗಿ ಅವಳು ಕೂಡ ಹೊಸ ವ್ಯಕ್ತಿಯಾಗಿ ಪರಿವರ್ತನೆ ಹೊಂದಿದಳು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಹೇಗೆ ಜಕ್ಕಾಯ ಪರಿವರ್ತನೆಗೊಂಡಂಥ ವ್ಯಕ್ತಿಯಾದ ಆ ಪತಿತೆಯವಳು ಕೂಡ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಲು. ಹಾಗೆಯೇ ಈ ಒಬ್ಬಳು 12 ವರ್ಷದಿಂದ ರಕ್ತಸ್ರಾವದಿಂದ ಬಳಲುತ್ತಿದ್ದಂಥ ವ್ಯಕ್ತಿ ಕೂಡ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಲು. ಹೀಗೇ ನಮ್ಮ ಕೂಡ ಅನೇಕ ಅವಕಾಶಗಳು, ಯಾಕಂದರೆ ನಾವಿನ್ನೂ ಜೀವಿಸ್ತಾ ಇದ್ದೇವೆ, ನಾವು ಪ್ರಭು ಯೇಸುಸ್ವಾಮಿಯ ಸಮ್ಮುಖದಲ್ಲಿ ಇದ್ದೇವೆ. ಅನೇಕ ಅವಕಾಶಗಳು ಚರ್ಚೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ಪಾಪ ನಿವೇದನೆಗೆ, ಪ್ರಾರ್ಥನೆಗೆ, ದೇವರ ವಾಕ್ಯ ನಮ್ಮಲ್ಲಿದೆ. ಇಂಥ ಅನೇಕ ಸುಂದರವಾದ ಅವಕಾಶಗಳು ನಮಗೆ ಪ್ರತಿನಿತ್ಯ ಸಿಗ್ತಾನೆ ಇದೆ. ಆದ ಕಾರಣ ನಾವು ಕೂಡ ಅದನ್ನು ಉಪಯೋಗಿಸಬೇಕು. ಪ್ರತ್ಯೇಕವಾಗಿ ಪಾಪ ನಿವೇದನೆ ಸಂಸ್ಕಾರ ಮುಖಾಂತರ ನಮ್ಮ ಪಾಪಗಳನ್ನು ಒಪ್ಪಿಕೊಂಡಾಗ, ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟಾಗ ದೇವರ ವಿಶೇಷವಾದ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಕೂಡ ಬರುತ್ತೆ. ಪ್ರತ್ಯೇಕವಾಗಿ ಯೇಸುಸ್ವಾಮಿ ಜಕ್ಕನಿಗೆ ಹೇಳಿದಂಥ ಮಾತು, ಇಂದಿಗೆ ಈ ಮನೆ, ಈ ಮನಸ್ಸು, ಈ ಕುಟುಂಬ ಉದ್ಧಾರವಾಯಿತು. ಆ ಮಾತುಗಳನ್ನು ನಾವು ಕೂಡ ಕೇಳಲಿಕ್ಕೆ ಯೇಸುವಿನಿಂದ ಆತುರ ಪಡೋಣ. ಅದಕ್ಕೆ ನಾವು ಕೂಡ ನಮ್ಮ ಪಾಪವನ್ನು ಒಪ್ಪಿಕೊಂಡು ಬದಲಾದ ಹೊಸ ವ್ಯಕ್ತಿಯಾಗಿ ಮಾರ್ಪಡಲು ಪ್ರಭು ಯೇಸುಸ್ವಾಮಿ ನಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವು ಬೇಡಿಕೊಳ್ಳೋಣ, ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿಮ್ಮ ಪ್ರೀತಿಯ ಪುತ್ರ ಪ್ರಭು ಯೇಸುಸ್ವಾಮಿಯ ಪವಿತ್ರವಾದ ವಾಕ್ಯವನ್ನು ಆಲಿಸಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವೆ. ಈ ವಾಕ್ಯವನ್ನು ಆಲಿಸಿದಂಥ ನಾವು ಆ ವಾಕ್ಯದ ಪ್ರಕಾರ ಜೀವಿಸಲು, ಪರಿವರ್ತನೆ ಹೊಂದಿದಂಥ ವ್ಯಕ್ತಿಯಾಗಲು ಬೇಕಾದಂಥ ಕೃಪೆಯನ್ನು ನಮಗೆ ನೀಡಿರಿ. ನಿಮ್ಮ ಪುತ್ರ ಪ್ರಭು ಯೇಸುಸ್ವಾಮಿಯ ಸಾಂಗತ್ಯದಿಂದ ನಾವು ಕೂಡ ಹೊಸ ವ್ಯಕ್ತಿಯಾಗಿ ಮಾರ್ಪಡಲು ನಮಗೆ ಸಹಾಯ ಮಾಡಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸುಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.